ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಧರ್ಮ ಪ್ರೇಮಿ ಬಂಧುಗಳೇ, ತಾವೆಲ್ಲರೂ ವಿಶೇಷವಾಗಿ ಪ್ರತಿ ವರ್ಷವೂ ಭಜನಾ ಕಮ್ಮಟ ಕಾರ್ಯಕ್ರಮಕ್ಕೆ ಆಗಮಿಸ್ತೀರಾ. ಅದರ ಮೂಲ ರೂವಾರಿಗಳು ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರು. ಅವ್ರದ್ದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಅದು ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು, ಯಾವುದೇ ರೀತಿ ಇದ್ರೂ ಆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರ್ತದೆ ಮತ್ತು ದೊಡ್ಡ ಮುಂದಾಲೋಚನೆ ಇರ್ತದೆ. ಹೇಗೆ ನಮ್ಮ ಹಳೆ ಪರಂಪರೆಗಳು, ಸಂಸ್ಕೃತಿಗಳು, ಅವುಗಳನ್ನು ಉಳಿಸಲಿಕ್ಕೆ ಅನೇಕ, ಈಗಾಗಲೇ ನಾವು ತುಂಬ ವರ್ಷಗಳ ಹಿಂದೆ ಹೋಗೋದು ಅವಶ್ಯಕತೆ ಇಲ್ಲ. ಈಗ ಒಂದು 20-30 ವರ್ಷ ಹಿಂದೆ ಹೋದರೆ ಎಲ್ಲರೂ ಮನೆಯಲ್ಲೂ ಕೂಡ ಸಾಯಂಕಾಲ ಆದರೆ ಸಾಕು, ಎಲ್ಲರೂ ಕೂಡ ಭಜನೆಯನ್ನು, ಎಲ್ಲರೂ ದೇವರ ನಾಮಸ್ಮರಣೆಯನ್ನು ಮಾಡ್ತಾಯಿದ್ರು. ಆದರೆ ಈಗ ಒಂದು 20 ವರ್ಷ 30 ವರ್ಷ ಆಯಿತು, ಬಹುಶಃ ಅವೆಲ್ಲ ಪರಂಪರೆಗಳೇನಾಗ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ. ಮತ್ತು ಯಾವ ಹೊಸ ಹೊಸ ಪರಂಪರೆ ಬರ್ತಾ ಇದ್ದಾವೆ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಈಗಾಗಲೇ ಅನೇಕ ಥರದ ಭಜನೆಗಳು, ಹಾಡುಗಳು ಫಿಲ್ಮ್ ರೂಪದಲ್ಲಿ ಆಗಲಿ ಅನೇಕ ರೂಪದಲ್ಲಿ ಬರ್ತಾ ಇದ್ದಾವೆ. ಅದಕ್ಕೆಲ್ಲರೂ ಕೂಡ ಯಂಗ್ ಜನ್ರೇಷನ್ ಅಷ್ಟೇ ಅಲ್ಲ, ಹಳಬರು ವಯಸ್ಸಾದವರು ಕೂಡ ಆ ಭಜನೆಗಳನ್ನು ಏನಾಗ್ತದೆ ಮನೆಯಲ್ಲಿ ಹೇಳ್ತಾ ಕೂತಾರೆ ಅಥವಾ ನೋಡ್ತಾ ಇರ್ತಾರೆ. ಆದರೆ ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರು ಬಹುಶಃ ಇದನ್ನು ಗಮನಿಸಿ ಅವ್ರಿಗೆ ಅರಿವಾಯಿತು, ಇದೇ ರೀತಿ ನಮ್ಮ ಭಾರತ ದೇಶ ಅಥವಾ ಈ ಭಾಗದಲ್ಲಿ ಅಥವಾ ನಮ್ಮ ಕರ್ನಾಟಕದ ಭಾಗದಲ್ಲಿ ಏನಾದರೂ ಇದೇ ರೀತಿ ಆಗ್ತಾ ಹೋದರೆ ಮುಂದೆ ಬಹುಶಃ ನಮ್ಮ ಒಳ್ಳೆಯ ಸಂಸ್ಕೃತಿ, ನಮ್ಮ ಭಾರತದ ಪರಂಪರೆಗಳೆಲ್ಲ ಏನಾಗ್ತವೆ, ನಾಶ ಆಗಿ ಹೋಗ್ತವೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ, ಸುಮಾರು ಒಂದು 20 ವರ್ಷ ಹಿಂದನೇ ಅವ್ರದ್ದು ಆಲೋಚನೆ ಏನಂದರೆ, ಎಲ್ಲರಿಗೂ ಕೂಡ ಏನು ಮಾಡಬೇಕು, ಭಜನೆಯನ್ನು ಕಲಿಸ್ಬೇಕು. ಯಾಕಂದರೆ ಆ ಭಜನೆ ಕಲಿಸೋದ್ರಿಂದ ಎಲ್ಲರಿಗೂ ಗೊತ್ತಿದೆ, ಆದ್ರೂ ಯಾರಾದರೂ ಒಬ್ಬರು ನೇತೃತ್ವ ವಹಿಸ್ಕೊಳ್ಬೇಕು, ಮಾರ್ಗದರ್ಶಕರಾಗಿರ್ಬೇಕು. ಯಾಕಂದರೆ ನಮ್ಮ ಭಾರತ ದೇಶ ಏನಿದೆ ಅದು ಗುರು ಪ್ರಧಾನ ದೇಶ ಆಗಿದೆ. ಆ ಗುರುವಿನ ಸ್ಥಾನದಲ್ಲಿ ಕುಳಿತು ಪೂಜ್ಯ ಹೆಗಡೇಜಿಯವರು ಏನು ಮಾಡಿದ್ದಾರೆ ಅಂದರೆ, ತಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನೋಡಿಯಪ್ಪ, ಭಜನೆಯನ್ನು ಒಳ್ಳೆಯ ತಾಳದಿಂದ, ಒಳ್ಳೆಯ ರಾಗದಿಂದ, ಆಮೇಲೆ ಏನು ನಮ್ಮ ಧರ್ಮಗಳಿದ್ದಾವೆ, ಆ ಧರ್ಮದಲ್ಲಿ ಯಾವ ದೇವರಿದ್ದಾರೆ, ಭಗವಂತರಿದ್ದಾರೆ, ಆ ರೀತಿಯಲ್ಲಿ ಏನು ಮಾಡಬೇಕು, ಆಚರಣೆಯನ್ನು ಮಾಡಬೇಕಂತ. ಯಾಕಂದರೆ ನೋಡಿ, ನಾವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗ್ಬೋದು, ಜ್ಞಾನಿಗಳಾಗ್ಬೋದು, ವಿದ್ವಾಂಸರಾಗ್ಬೋದು, ಶ್ರೀಮಂತರಾಗ್ಬೋದು, ಆದರೆ ಗುರು ಇಲ್ಲದೆ ಯಾವುದಿಲ್ಲ, ಯಾವುದೇ ಗುರಿಯನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ, ಮುಟ್ಲಿಕ್ಕಾಗೋದಿಲ್ಲ. ಅಂದರೆ ಗುರು ಇದ್ದರೆ ಮಾತ್ರ ಗುರಿಯನ್ನು ಮುಟ್ಲಿಕ್ಕಾಗ್ತದೆ. ಆ ಗುರುವಿನ ಸ್ಥಾನದಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವ್ರು ಯಾರಿದ್ದಾರೆ, ಪರಮ ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರು. ಯಾಕೆಂದರೆ ಇತಿಹಾಸವನ್ನು ನೀವು ಎಷ್ಟೇ ನೋಡಿ ತೆಗೆದು, ಆ ಇತಿಹಾಸದಲ್ಲಿ ನೀವು ಸಂಸ್ಕೃತದಲ್ಲಿ ಆಗಲಿ, ಪ್ರಾಕೃತದಲ್ಲಿ ಆಗಲಿ, ಹಳೆಗನ್ನಡದಲ್ಲಿ ಆಗಲಿ, ಅಥವಾ ಹಿಂದಿ, ತಮಿಳು, ತೆಲುಗು, ಯಾವುದೇ ಭಾಷೆಯಲ್ಲಿ ನೋಡಿ, ಈ ಮಾತುಗಿದೆ ಅಲ್ವಾ, ಅದಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ವಾಣಿ ಅಂತಾರೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಕೇಯೂರಾನ ವಿಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾ ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತಾ ಮೂರ್ಧನಾ ವಾನೇಕಾ ಸಮಲಂ ಕರೋತಿ ಪುರುಷಂ ಯಾ ಸಂಸ್ಕೃತಾ ಧಾರ್ಯತೆ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ ಅಂಥೇಳಿ ಒಂದು ಶ್ಲೋಕ ಇದೆ. ಆ ಕವಿ ಏನು ಹೇಳ್ತಾನಂದರೆ, ಸಂಸ್ಕೃತ ಪಂಡಿತ ಸಂಕ್ಷಿಪ್ತವಾಗಿ ಹೇಳ್ತವೆ, ಈ ಪ್ರಪಂಚದಲ್ಲಿ ಎಷ್ಟು ಆಭೂಷಣಗಳಿದ್ದಾವೆ, ಎಷ್ಟು ಅಲಂಕಾರಗಳಿದ್ದಾವೆ. ಆ ಚಕ್ರವರ್ತಿ ಮಾಡುವಂಥ ಅಲಂಕಾರ ಆಗಿರ್ಬೋದು, ರಾಜನು ಮಾಡುವಂಥ ಅಲಂಕಾರ ಆಗಿರ್ಬೋದು, ಪುರುಷರು ಅಥವಾ ಸ್ತ್ರೀಯರು ಏನೇನು ಅಲಂಕಾರ ಮಾಡ್ತಾರಲ್ಲ, ಇವೆಲ್ಲ ಅಲಂಕಾರಗಳಲ್ಲಿ ಏನಾದರೂ ಒಂದು, ಅದು ಮುತ್ತು, ಮಾಣಿಕ್ಯ, ವಜ್ರ, ವೈಢೂರ್ಯ, ಎಲ್ಲ ರೀತಿಯಲ್ಲಿ ಅಲಂಕಾರಗಳಿದ್ದಾವೆ. ಅವುಗಳಲ್ಲಿ ಯಾವುದಾದ್ರೂ ಒಂದು ಅಲಂಕಾರ ಚೆನ್ನಾಗಿರೋದಿದೆ ಅಂದರೆ ಅದು ಕೇವಲ ವಾಗ್ಭೂಷಣಂ ಭೂಷಣಂ, ಅಂದರೆ ಮಾತಿನ ಅಲಂಕಾರ ಏನಿದೆ ನೋಡಿ, ಆ ಮಾತಿನ ಅಲಂಕಾರೇ ಸರ್ವಶ್ರೇಷ್ಠವಾದ ಅಲಂಕಾರ ಇದೆ. ಯಾಕೆಂದರೆ ಕನ್ನಡದಲ್ಲಿ ಹೇಳ್ತಾರೆ, ಮಾತು ಯಾವ ರೀತಿ ಇರಬೇಕು, ಮುತ್ತಿನಂತೆ ಇರಬೇಕು. ಆದರೆ ಏನಾಗಿದೆ ಅಂದರೆ, ಈಗ ಮಾತಿನಿಂದನೇ ಎಲ್ಲ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು. ನೀವು ಯಾವುದೇ ನೋಡಿ,
ಯಾವುದೇ ಒಂದು ಎಷ್ಟೇ ವ್ಯಕ್ತಿ ಎಷ್ಟೇ ಏನೇ ಆಗಿದ್ರೂ ಒಂದು ಒಳ್ಳೆ ಮಾತು, ಅವನು ಎಷ್ಟೇ ಬ್ಯುಸಿ ಆಗಿರಲಿ, ಎಷ್ಟೇ ಕಷ್ಟದಲ್ಲಿರಲಿ, ಒಂದು ಒಳ್ಳೆ ಮಾತು ಮಾಡ್ತಾ ಇದ್ದರೆ ನಿಮಗೆ ಎಲ್ಲ ತೃಪ್ತಿ ಆಗ್ತದೆ. ಅದೇ ರೀತಿ ಏನಾಗಿದೆ ಅಂದರೆ ಒಂದು ದೃಷ್ಟಾಂತ ಬರ್ತದೆ. ಒಬ್ಬ ರಾಜರ ಅರಮನೆಯಲ್ಲಿ ಒಬ್ಬ ಮೂರ್ತಿಯನ್ನು ಮಾಡುವನು, ಮೂರ್ತಿ ಚೆನ್ನಾಗಿ ಕಲೆಯನ್ನು ಮಾಡುವಂಥ ಒಬ್ಬ ರತ್ನದ 3 ಮೂರ್ತಿಗಳನ್ನು ತೊಗೊಂಬರ್ತಾನೆ. ಆ 3 ಮೂರ್ತಿ ಒಂದೇ ಆಕಾರ, ಒಂದೇ ಎತ್ತರ, ಒಂದೇ ಬಣ್ಣ ಇದೆ ಆ ಮೂರ್ತಿಗೆ. ಆದರೆ ಆ ಮೂರ್ತಿ ಕೇಳಿದ್ರೆ, ಮೊದಲನೇ ಮೂರ್ತಿ ಕೇಳಿದ್ರೆ ಎಷ್ಟಪ್ಪ ಬೆಲೆ? ಅದಕ್ಕೆ 1 ಕೋಟಿ ರೂಪಾಯಿ ಬೆಲೆ ಇದೆ. ಎರಡನೇ ಮೂರ್ತಿಗೆ ಎಷ್ಟಪ್ಪ ಬೆಲೆ ಅಂತ ಕೇಳ್ತಾರೆ ರಾಜರಿಗೆ. ರಾಜರು ಕೇಳ್ತಾರೆ ಎಷ್ಟು ಬೆಲೆ? 2 ಕೋಟಿ. ಮೂರನೇ ಮೂರ್ತಿಗೆ ಎಷ್ಟು ಬೆಲೆ ಇದೆಯಪ್ಪ? ಅದಕ್ಕೆ 5 ಕೋಟಿ ಅಂತ ಹೇಳ್ತಾರೆ. ಅದು ದೊಡ್ಡ ಕಥೆ ಇದೆ, ನಾವು ಸಂಕ್ಷಿಪ್ತದಲ್ಲಿ ದೃಷ್ಟಾಂತ ರೂಪದಲ್ಲಿ ಹೇಳ್ತಿದ್ದೇವೆ. ಆವಾಗ ಅಲ್ಲಿರುವ ಎಲ್ಲ ರಾಜರ ಮಂತ್ರಿಗಳು ಅವರು ಎಲ್ಲ ಸೇರಿ, ಏನಪ್ಪ ಮೂರ್ತಿ ಒಂದೇ ಬಣ್ಣದಿದೆ, ಒಂದೇ ಆಕಾರ, ಒಂದೇ ಎತ್ತರ, ಎಲ್ಲವೂ ಕೂಡ ವಜ್ರದಲ್ಲೇ ಇದ್ದಾವೆ, ಆದರೆ ಯಾಕೆ ವ್ಯತ್ಯಾಸ ಇದೆ ನೋಡಿ, ನೀವೇ ಹುಡುಕಿಯಾಡಿ, ಏನಾದರೂ ಅದರಲ್ಲಿ ಒಂದು ರಹಸ್ಯ ಇದೆ, ಅದಕ್ಕೋಸ್ಕರ ಅವುಗಳ ಬೆಲೆಯೂ ಕೂಡ ಹೆಚ್ಚಾಗ್ತದೆ. ಹೌದಾ? ಹಾಗಾಗಿ ಆವಾಗ ಎಲ್ಲರೂ ಪರೀಕ್ಷೆ ಮಾಡ್ತಾರೆ. ಇಡೀ ರಾಜ್ಯದಲ್ಲಿರುವ ಎಲ್ಲರೂ ಮಹಾ ವಿದ್ವಾಂಸರು, ಪಂಡಿತರು, ಮಂತ್ರಿಗಳು ಪರೀಕ್ಷೆ ಮಾಡ್ರೂ ಯಾರಿಗೂ ಗೊತ್ತಾಗಲ್ಲ. ಆವಾಗ ರಾಜ ಅಂತಾನೆ, ಮೂರ್ತಿಕಾರರೇ ನೀವೇ ಹೇಳಿಬಿಡಿಯಪ್ಪ, ಇಂತಹ ಮೂರ್ತಿ ಅಮೂಲ್ಯವಾದ್ದು ಯಾಕಿದೆ? 3 ಒಂದೇ ಥರ ಇದ್ರೂ ಯಾಕೆ ಬೆಲೆ ಇದೆ ಅಂತ ಹೇಳಿದಾಗ, ಒಂದು ಚಿಕ್ಕದಾಗಿ ಒಂದು ದಾರ ಇರ್ತದಲ್ಲ, ದಾರ ತಗೋತಾನೆ. ದಾರ ತಗೊಂಡು ಮೊದಲನೇ ಮೂರ್ತಿಗೆ ಈ ಕಿವಿಯಲ್ಲಿ ಹಾಕಿದರೆ ಈ ಕಿವಿಯಿಂದ ಬಂದುಬಿಡ್ತದೆ. ಏನು ಹೇಳಿ? ಮೊದಲನೇ ಮೂರ್ತಿ ದಾರ ಈ ಕಿವಿಯಲ್ಲಿ ಹಾಕಿ ಈ ಕಿವಿಯಿಂದ ಬರ್ತದೆ. ಆಮೇಲೆ ಎರಡನೇ ಮೂರ್ತಿಯ ದಾರ ಈ ಕಿವಿಯಲ್ಲಿ ಹಾಕಿದರೆ ಬಾಯಿಂದ ಬಂದುಬಿಡ್ತದೆ. ಹೌದಾ? ಆಮೇಲೆ ಮೂರನೇ ಮೂರ್ತಿ ಕಿವಿ ಈ ಕಿವಿಯಲ್ಲಿ ದಾರ ಹಾಕಿದರೆ ಬರೋದೇ ಇಲ್ಲ, ಅದು ಹೃದಯದಿಂದ ಬರ್ತದೆ. ಇದೇ ರೀತಿ ಈ ಪ್ರಪಂಚದಲ್ಲಿಯೂ ಕೂಡ 3 ಥರ ಜನ ಇರ್ತಾರೆ. ಎಷ್ಟು ಜನ ಇರ್ತಾರೆ? 3 ಥರ ಜನ ಇರ್ತಾರೆ. ನೀವು ಎಷ್ಟೇ ಅವ್ರಿಗೆ ಒಳ್ಳೇದು ಹೇಳಿ, ಒಳ್ಳೆ ಕಾರ್ಯ ಮಾಡಿ, ಏನೇ ಮಾಡಿ, ಇಲ್ಲಿ ಕೇಳಿ ಇಲ್ಲಿ ಬಿಟ್ಬಿಡ್ತಾರೆ. ಎರಡನೇವರು ನೀವು ಎಷ್ಟೇ ಅವ್ರಿಗೆ ಒಳ್ಳೇದು ಹೇಳಿದ್ರೂ ಪಾಸಿಟಿವ್ ಹೇಳಲ್ಲ, ನೆಗೆಟಿವ್ ಮಾತ್ರ ಬಾಯಿಂದ ಹೇಳ್ತಾ ಹೋಗ್ತಾರೆ. ಮತ್ತು ಮೂರನೇವ್ರು ಏನಿದಾರಲ್ಲ, ಅವರು ಈ ಕಿವಿಯಲ್ಲಿ ಹಾಕಿದರೆ ಆ ಹೃದಯದಲ್ಲಿ ಅದನ್ನ ಇಟ್ಕೊಂಡು ಅದನ್ನು ಆಚರಣೆ ಮಾಡ್ತಾರೆ. ಅಂತಹ 3ನೇ ಮೂರ್ತಿ ಯಾರಾದರೂ ಈ ಪ್ರಪಂಚದಲ್ಲಿ ನಾವು ಸಾಕ್ಷಾತ್ ನೋಡಿ, ಇತಿಹಾಸದಲ್ಲಿ ನಾವು ಆ ಪುರುಷರು, ಈ ಮಹಾಪುರುಷರು ಎಲ್ಲ ಅಂತ ಹೇಳ್ಕೋಬೋದು. ಆದರೆ ನಮ್ಮ ಕಣ್ಣೆದುರಿಗೆ ಯಾರಾದರೂ ಮಹಾಪುರುಷರಂತವ್ರು ಇದ್ದಾರಂದರೆ ಈಗಿನ ಕಾಲದಲ್ಲಿ ನಾವು ಪೂಜ್ಯ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರು ನೋಡ್ಬೋದು. ಯಾಕಂದರೆ ಅವರು ಸಮಯದಲ್ಲಿ ಸುಮಾರು 50 ವರ್ಷಗಳಲ್ಲಿ ಅವರು ಮಾಡಿರುವ ಕೆಲಸ ಕಾರ್ಯಗಳು ನೋಡಿ, ನಾವೆಲ್ಲ ಸುಮ್ಮನೆ ಹೊಗಳೋದಂತ ಹೇಳ್ತಾ ಇಲ್ಲ, ಅಥವಾ ನಮ್ಗೆ ಅವ್ರು ಸನ್ಮಾನ ಮಾಡಿದ್ರು, ಪುರಸ್ಕಾರ ಮಾಡಿದ್ರು, ಅದಕ್ಕೋಸ್ಕರ ಅಲ್ಲ. ಯಾಕಂದರೆ ನಾವು ಜೀವಂತ ನಾವೇ 40 ವರ್ಷ ಆಯಿತು, 40 ವರ್ಷದಿಂದ ಅಟ್ಲೀಸ್ಟ್ ಅದರಲ್ಲೊಂದು 25 ವರ್ಷದಿಂದ ಆದರೂ ನಾವು ಶ್ರವಣ ಬೆಳಗೊಳದಲ್ಲಿದ್ದು ಆವಾಗಿಂದನೂ ಪೂಜ್ಯ ಹೆಗಡೆಜಿಯವರು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಅವರು ಯಾವುದೇ ಕ್ಷೇತ್ರದಲ್ಲಿ ಕಮ್ಮಿ ಮಾಡಿಲ್ಲ. ಎಲ್ಲರಿಗೂ ಕೂಡ, ಬಡವರಿಗಾಗಲಿ ಶ್ರೀಮಂತರಾಗಲಿ, ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ, ಎಲ್ಲ ಜೀವಿಗಳಿಗೂ ಕೂಡ ಶೈಕ್ಷಣಿಕವಾಗಲಿ, ಧಾರ್ಮಿಕವಾಗಲಿ, ಸಾಂಸ್ಕೃತಿಕವಾಗಲಿ ಯಾವುದೇ, ಮತ್ತು ನಾವು ಯಾವಾಗಲೂ ನಾವು ಅಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆದಾಗ ಅಲ್ಲಿ ನಾವು ಯಾವಾಗಲೂ ಹೋಗ್ತಾ ಇರ್ತೇವೆ. ನಾವು ಯಾವಾಗಲೂ ಒಂದು ಮಾತು ಇರ್ತಿರ್ತೇವೆ, ಪೂಜ್ಯ ಹೆಗಡೆಜಿಯವರು ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿ ಗಿಡ ಮರಗಳು ಎಲ್ಲರಿಗೂ ಕೂಡ ಯಾರಾದರೂ ಒಬ್ಬರು ಕೆಲಸ ಮಾಡಿದ್ದಾರೆ ಅಂದರೆ ನಾವು ಸಾಕ್ಷಾತ್ವಾಗಿ ದೇವರ ರೂಪದಲ್ಲಿ ನೋಡಬೇಕಂದ್ರೆ ಅವರು ವೀರೇಂದ್ರ ಹೆಗಡೆಜಿಯವ್ರನ್ನ. ಯಾಕಂದರೆ ನೀವು ಶ್ಲೋಕೆಲ್ಲ ಕೇಳಿರಬೇಕು, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾರ್ಥಮಿದಂ ಶರೀರಂ ಅಂತ ಹೇಳ್ತಾರೆ. ಅಂದರೆ ಏನಾದರೂ ನಮ್ಮ ಜೀವನದಲ್ಲಿ ನಾವು ಪರೋಪಕಾರ ಮಾಡಬೇಕಂದ್ರೆ ಮನುಷ್ಯ ಅಷ್ಟೇ ಮಾಡ್ತಾ ಇಲ್ಲ ಪರೋಪಕಾರ, ಪರೋಪಕಾರಾಯ ಫಲಂತಿ ವೃಕ್ಷ, ಈ ಗಿಡ ಮರಗಳು ಎಷ್ಟಿದ್ದಾವೆ ಅವೆಲ್ಲರಿಗೂ ಕೂಡ ನೆರಳು ಕೊಡ್ತವೆ, ಹಣ್ಣುಗಳು ಕೊಡ್ತವೆ, ಎಲ್ಲ ಥರದ್ದು ಆ ಗಿಡ ಮರಗಳಿಂದ ನಾವು ಅನಾದಿ ಕಾಲದಿಂದಲೂ, ಈಗಲ್ಲ ಎಷ್ಟೋ ವರ್ಷಗಳಿಂದ ಹೋಗ್ತಾ ಇದ್ದೇವೆ. ಹಸುವು ಕೂಡ ಒಂದು ಹಾಲು ಕರುಗೆ ಎಷ್ಟು ಕೊಡ್ತೀವೋ ಅದಕ್ಕಿಂತನೂ ಎಲ್ಲ ಜನರಿಗೆ, ಪಶು ಎಲ್ಲರಿಗೂ ಕೂಡ ಉಪಕಾರ ಮಾಡ್ತದೆ. ಒಂದು ನದಿ ಇಲ್ಲೇ ಪಕ್ಕದಲ್ಲಿ ನೀವು ನೋಡಿರಬೇಕು, ನೇತ್ರಾವತಿ ನದಿ ಇದೆ. ಎಲ್ಲಿ ಉಗಮ ಸ್ಥಾನ ಇದೆಯೋ ಅಲ್ಲಿಂದ ಮುಗಿಯುವವರೆಗೆ ಎಷ್ಟು ಜೀವಿಗಳಿದ್ದಾವೆ, ಸಕಲ ಜೀವಿಗಳಿಗೆ ಅದು ನೀರಿನ ರೂಪದಲ್ಲಿ ಸಹಾಯ ಮಾಡ್ತದೆ. ಅದೇ ರೀತಿ ಪರೋಪಕಾರಾರ್ಥಮಿದಂ ಶರೀರಂ, ಈ ಶರೀರವು ಕೂಡ ಏನಾಗಿರಬೇಕು, ಬೇರೆಯವರ ಉಪಕಾರಕ್ಕೆ ಇರಬೇಕು. ಅಂತಹ ಈ ಶರೀರವನ್ನು, ಈ ಸ್ಥಾನ ಮಾನ ಗೌರವ ಎಷ್ಟೇ ಬ್ಯುಸಿ ಇದ್ರೂ ಪೂಜ್ಯ
ಹೆಗಡೆಜಿಯವರು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಕೆಲಸ ಆಗಬೇಕು, ಬಡವರಿಗೆ ಸಹಾಯ ಆಗಬೇಕಂಥೇಳಿ ಅವ್ರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅಂಥವರು ಆ ಭಗವಂತ ಯಾವಾಗಲೂ ಅವರಿಗೆ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ, ಶಕ್ತಿ ಎಲ್ಲವೂ ಅವರಿಗೆ ಒದಗಿಸ್ಬೇಕಂತ ಈ ಸಮಯದಲ್ಲಿ ಹೇಳ್ತೇವೆ. ಮತ್ತು ವಿಶೇಷವಾಗಿ ಭಜನಾ ಕಮ್ಮಟ್ ನಾವು ಈಗಾಗಲೇ ಹೇಳಿದೆವು, ವಾಣಿ ವಾಣಿ ಐಸಿ ಭೂಲಿಯೇ ಮನಕಾ ಪಾಕ್ ಹೋಯ್ ಅವರನಕೋ ಶೀತಲ ಕರೆ ಆಬ್ಬಿ ಶೀತಲ್ ಹೋಯ್. ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದರೆ, ಯಾವುದೇ ಒಂದು ನೀವು ಭಜನೆಯನ್ನು ಹೇಳಿ ಅಥವಾ ಯಾವುದೇ ಒಂದು ವಾಣಿಯನ್ನು ಹೇಳಿ ಯಾವ ರೀತಿ ಹೇಳಬೇಕು, ಬೇರೆಯವರಿಗೂ ಕೂಡ ಅದೇನಾಗಬೇಕು, ಶೀತಲತೆಯನ್ನು ಪ್ರಸನ್ನವನ್ನಾಗಿ ಮಾಡಬೇಕು, ಮತ್ತು ನೀವು ಕೂಡ ಶೀತಲತೆಯನ್ನು ಅಂದರೆ ಪ್ರಸನ್ನರಾಗಿರಬೇಕು. ಅಂಥ ವಾಣಿಯನ್ನೇ, ಅಂಥ ಭಜನೆಗಳನ್ನೇ ನಾವೇನು ಮಾಡಬೇಕು, ಹೇಳಬೇಕಾಗ್ತದೆ. ನಾವೀಗಾಗಲೇ ಹೇಳಿದೆವು, ಅನೇಕ ಥರದಿಂದ ಏನಾಗ್ತಾ ಇದೆ, ಭಜನೆಗಳ ಮೂಲಕ ಎಲ್ಲ ಥರದ ರಾಗ, ಎಲ್ಲ ಥರದ ತಾಳ ಎಲ್ಲವೂ ಕೂಡ ಏನಾಗಿದೆ. ಈಗ ಪಾಶ್ಚಾತ್ಯ ಸಂಸ್ಕೃತಿಯನ್ನೇ ನಾವು ಉದಾಹರಣೆ ಕೊಡೋದು ಬೇಡ, ನಮ್ಮ ದೇಶದ ಸಂಸ್ಕೃತಿಯಲ್ಲೇ ಅನೇಕ ಥರದ ಭಜನೆಗಳು, ಹಾಡುಗಳು ಬಂದು ಎಲ್ಲ ವ್ಯತ್ಯಾಸ ಆಗಿಬಿಟ್ಟಿದ್ದಾವೆ. ಆದರೆ ನಮ್ಮ ಮೂಲವನ್ನು ನಾವು ಬಿಡಬಾರ್ದು. ಏನು ನಮ್ಮ ಭಾರತೀಯ ಪರಂಪರೆ ಇದೆ, ನಮ್ಮ ಭಾರತೀಯ ಸಂಸ್ಕೃತಿ ಇದೆ, ಅದನ್ನು ಯಾವತ್ತೂ ಬಿಡಬಾರ್ದು. ಈ ಒಂದು ಒಳ್ಳೆಯ ಉದ್ದೇಶದಿಂದ ಪೂಜ್ಯರು ಎಲ್ಲರಿಗೂ ಕೂಡ ಸುಮಾರು ಈಗ ಒಂದು 25 ವರ್ಷದಲ್ಲಿ ಒಂದು 5,000 ಜನರಿಗೆ ಎಲ್ಲರಿಗೂ ಟ್ರೈನಿಂಗ್ ಮಾಡಿ, ಅಲ್ಲೇದಲ್ಲಿ ಎಲ್ಲ ಊರಲ್ಲಿ, ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ, ನಗರಗಳಲ್ಲಿ ಅವರೆಲ್ಲರೂ ಹೋಗಿ ಏನು ಒಳ್ಳೆ ದೇವರ ಭಜನೆಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಅದರಿಂದ ನೋಡಿ 2 ಉಪಾಯ ಇದೆ. ಯಾಕಂದರೆ ಎಲ್ಲ ಇತಿಹಾಸದಲ್ಲಿ ಹೇಳ್ತಾರೆ, ಯಾರು ನಾವೊಂದು ಉದಾಹರಣೆ ಕೊಡ್ತಾ ಇದ್ದು, ಒಂದು ಹಳ್ಳಿಯಲ್ಲಿ ಕಾರ್ಯಕ್ರಮ ಹೋದಾಗ ಏನು ಮಾಡಬೇಕಪ್ಪ ಒಳ್ಳೆಯದು ಅಂತ ಹೇಳಿದಾಗ ನಾವು ಒಂದೇ ಮಾತು ಹೇಳಿದ್ವು, ಒಳ್ಳೆ ಮನಸ್ಸು, ಒಳ್ಳೆ ಕೆಲಸ, ಇವೆರಡು ಜೀವನದಲ್ಲಿದ್ದರೆ ಎಲ್ಲ ಕಾರ್ಯವೂ ಸಿದ್ಧಿ ಆಗ್ತದೆ. ಏನು ಹೇಳಿ, ಒಳ್ಳೆ ಮನಸ್ಸು, ಒಳ್ಳೆ ಕೆಲಸ, ಅದು ನಮ್ಮ ಜೀವನದಲ್ಲಿದ್ದರೆ ಯಾರು ಏನೇ ಮಾಡಿದ್ರೂ ನಮ್ಮ ಒಳ್ಳೆ ಮನಸ್ಸಿದೆ ಮತ್ತು ನಮಗೇನಿದೆ, ಒಳ್ಳೆ ನಮ್ಮ ಹತ್ರ ಕೆಲಸ ಇದೆ, ಅದರಿಂದ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿ ಆಗ್ತವೆ. ಅದಕ್ಕೋಸ್ಕರ ನಮ್ಮ ಒಳ್ಳೆ ಕಾರ್ಯಗಳನ್ನು ನಾವು ಮಾಡ್ತಾ ಹೋಗಬೇಕು. ನೀವು ಭಜನೆ ಮಾಡ್ತಿದ್ದೀರಾ, ಆ ಭಜನೆಯಿಂದ ನೋಡ್ಬೋದು, ಸೂರದಾಸರಿಗೆ ಕಣ್ಣೇ ಇರಲಿಲ್ಲ, ಆ ಸೂರದಾಸರಿಗೆ ಕಣ್ಣಿಲ್ಲ, ಆದ್ರೂ ಕೂಡ ಅವರು ಎಷ್ಟು ಭಜನೆಗಳನ್ನು, ಎಷ್ಟು ಕಾವ್ಯಗಳನ್ನು ರಚನೆ ಮಾಡ್ರಿ. ಇದೇ ರೀತಿ ಉದಾಹರಣೆ ನಮ್ಮ ರವೀಂದ್ರ ಜೈನ್ ಅಂತ ಹೇಳಿ ಒಬ್ಬರಿದ್ದರು, ಸಂಗೀತಗಾರ, ನೀವು ಕೇಳಿರಬೇಕು. ಅವರೆಲ್ಲ ಹಿಂದಿ ಫಿಲ್ಮ್ಗಳಲ್ಲಿ ಮತ್ತೆಲ್ಲ ಧರ್ಮದ ಭಜನೆಗಳನ್ನೆಲ್ಲ ಹೇಳಿದ್ರು. ಅವ್ರಿಗೂ ಜೀವನದಿಂದ ಪ್ರಾರಂಭದಲ್ಲೇ ಬಾಲ್ಯಾವಸ್ಥೆಯಲ್ಲೇ 2 ಕಣ್ಣಿರಲಿಲ್ಲ, ಆದ್ರೂ ಕೂಡ ಅವರು ಸ್ವಂತ ರಚನೆ ಮಾಡ್ತಿದ್ರು, ಕಂಪೋಸಿಂಗ್ ಮಾಡ್ತಾಯಿದ್ರು. ಈ ರೀತಿಯಾಗಿ, ಯಾಕಂದರೆ ವ್ಯಕ್ತಿಗೆ ಯಾವುದೇ ನಮಗೆ ಕಲಿಬೇಕಂದ್ರೆ ನಮಗೆ ಆ ವಸ್ತು ಬೇಕು, ಈ ವಸ್ತು ಬೇಕು ಅಂತೇಳಿ ಅವಶ್ಯಕತೆ ಇರಲ್ಲ. ಯಾಕಂದರೆ ಅವನ ಮನಸ್ಸಿನಲ್ಲಿ ಒಂದು ಇಂಟ್ರೆಸ್ಟ್ ಇದ್ದರೆ ಅವನು ಎಲ್ಲವೂ ಕೂಡ ಸಾಧ್ಯ ಮಾಡ್ಕೊಳ್ಬೋದು. ಅದಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ, ಯಾರಂದರೆ ಅದು ಪೂಜ್ಯ ಹೆಗಡೆಜಿಯವರು. ನಿಮ್ಮೆಲ್ಲರಿಗೂ ಕೂಡ ಆ ಭಜನೆಗೆ ಏನೇನು ಅವಶ್ಯಕತೆ ಇದ್ದಾವೆ ಅವೆಲ್ಲರಿಗೂ ನಿಮಗೆ ಕೊಟ್ಟಿದ್ದಾರೆ. ಆದರೆ ನೀವೇನು ಮಾಡಬೇಕು, ಆ ಭಜನೆಯನ್ನು ನೀವೆಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ, ಮದುವೆನೇ ಆಗಲಿ ಅಥವಾ ಯಾವುದೇ ಒಂದು ಗೃಹ ಪ್ರವೇಶನೇ ಆಗಲಿ ಅಥವಾ ಧಾರ್ಮಿಕ ಯಾವುದೇ ಒಂದು ಕಾರ್ಯಕ್ರಮಗಳಾಗಲಿ, ಅಲ್ಲೆಲ್ಲ ಹೋಗಿ ಈ ಏನು ಧರ್ಮದ ನಮ್ಮದು ಭಜನೆಗಳಿದ್ದಾವೆ ಅವುಗಳನ್ನ ಹೇಳೋದರಿಂದ ಅಲ್ಲಿ ಕೂಡ ಏನಾಗ್ತದೆ, ಪಾಸಿಟಿವ್ ವೇ ಕ್ರಿಯೇಟ್ ಆಗ್ತದೆ. ಯಾಕಂದರೆ ಭಗವಂತನ ನಾಮಸ್ಮರಣೆಯಿಂದ ನಮಗೆಲ್ಲವೂ ಕೂಡ ಸಿದ್ಧಿ ಆಗ್ತದೆ. ನೀವು ಎಷ್ಟೇ ಶ್ರೀಮಂತರಾಗಿರ್ಬೋದು, ಎಷ್ಟೇ ಬಡವರಾಗಿರ್ಬೋದು. ಈಗ ಇನ್ನೊಂದು ಉದಾಹರಣೆ ಕೊಡ್ತೇವೆ ನಾವು, ಸೈನ್ಸ್ದವ್ರು ಭಾಳ ಮುಂದುವರೆದಿದೆ ಧರ್ಮ ಅಂಥೇಳಿ ಈಗಿನ ಕಾಲದಲ್ಲಿ ಹೇಳ್ತಾರೆ. ಆ ವಿಜ್ಞಾನಿಗಳು ಕೆಲವೊಂದು ರಿಸರ್ಚ್ದಲ್ಲಿ ಏನು ಬರ್ತದೆ ಅಂದರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷೆಯನ್ನು ಕೊಡ್ತಾರೆ. ಯಾರಾದರೂ ವಿದ್ಯಾರ್ಥಿ ತಪ್ಪು ಮಾಡಿದ್ರೆ ಬಡಿಗೆಂದು ಹೊಡಿತಾರೆ. ಆಮೇಲೆ ಬಸ್ಗೆ ಹೊಡೆಯೋದು ಗೊತ್ತಾ, ಎಲ್ಲರೂ ನಾವು ಹೊಡೆದಿದ್ದೇವೆ, ನೀವು ಹೊಡೆದಿದ್ದೀರಾ, ಬಸ್ಗೆ ಎಲ್ಲರೂ ಹೊಡೆದಿದ್ದಾರೆ ಅವ್ರವ್ರ ಸ್ಕೂಲಲ್ಲಿ. ಆ ಬಸ್ಗೆ ಹೊಡೆಯುವಾಗ ನೋಡಿ ಕಿವಿಯನ್ನೇ ಹಿಡಿತಾರೆ, ಹೌದಾ? ಯಾರಾದರೂ ಮೂಗು ಹಿಡಿದು ಹೊಡಿತಾರಾ? ಕೈ ಕಾಲು ಹಿಡಿದು ಹೊಡಿತಾರೆ. ಏನು ಮಾಡ್ತಾರೆ, ಕಿವಿಯನ್ನೇ ಹಿಡಿದು ಬಸ್ಗೆ ಹೊಡಿತಾರೆ. ಆವಾಗ ಅವರು ಸೈಂಟಿಸ್ಟ್ದವರು ರಿಸರ್ಚ್ ಮಾಡ್ತಾರೆ, ಯಾಕೆ ಭಾರತೀಯ ಪರಂಪರೆಯಲ್ಲಿ ಕಿವಿಯನ್ನೇ ಹಿಡಿದು ಬಸ್ಗೆ ಹೊಡೆಸ್ತಾರೆ ಅಂತ ಕೇಳಿದಾಗ ಅದೆಲ್ಲ ರಿಸರ್ಚ್ ಆಗ್ತದೆ. ನೀವು ನೋಡಿರ್ಬೋದು, ಸಾಮಾನ್ಯ ಮಾತುಗಳಲ್ಲಿ ಕೇಳಿರ್ಬೋದು, ಕಿವಿ ಹಿಂಡಿ ಬುದ್ಧಿ ಕಲಿಸಪ್ಪ ಅಂತ ಹೇಳ್ತಾರೆ, ಹೌದಾ? ಅವನಿಗೆ ಕಿವಿ ಹಿಂಡಿ ಬುದ್ಧಿ ಕಲಿಸಪ್ಪ ಅಂತ ಹೇಳ್ತಾರೆ, ಹೌದಾ? ಅದೇ ರೀತಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ನೋಡಿ, ಈ ಕಿವಿಯನ್ನೇ ಹಿಡಿದು ಬಸ್ಗೆ ಹೊಡೆಯೋ ಪರಂಪರೆ. ಆವಾಗ ಅದು ರಿಸರ್ಚ್ ಆದಾಗ ಏನಪ್ಪ ಆಗ್ತದೆ ಅಂದರೆ, ಆ ರಿಸರ್ಚ್ದಲ್ಲಿ ಒಂದವ್ರಿಗೆ ವಿಶೇಷವಾಗಿ ಏನು ಪ್ರಾಪ್ತಿ ಆಗ್ತದೆ ಅಂದರೆ, ಆ ಬಸ್ಸಿಗೆ ಹೊಡೆಯುವುದರಿಂದ ಮತ್ತು ಕಿವಿ ಹಿಡಿಯೋದ್ರಿಂದ ಈ ಕಿವಿಯಲ್ಲಿರುವ ಏನು ನರಗಳಿದಾವಲ್ಲ, ಆ ನರಗಳೆಲ್ಲ
ಮೆದುಳಿಗೆ ಮೆಮೊರಿ ಪವರ್ ಏನಿದೆ ನೋಡಿ, ಆ ಮೆಮೊರಿ ಪವರ್ಗೆಲ್ಲ ಏನಾಗಿದ್ದಾವೆ, ಅವೆಲ್ಲ ಜಾಯಿಂಟ್ ಆಗಿದ್ದಾವೆ. ಆ ಕಿವಿ ಎಳೆಯೋದ್ರಿಂದ ಜೋರಾಗಿ ಎಳಿಬಾರ್ದು, ಹಂಗಂತೇಳಿ ಬೇರೆಯವ್ರದ್ದು ಜೋರಾಗಿ ಎಳೆದಿರ ಕಿವಿ ನಿಧಾನವಾಗಿ ಯೋಗ ರೂಪದಲ್ಲಿ ಅದನ್ನು ಎಳೆಯೋದ್ರಿಂದ ನಿಮ್ಗೇನಾಗ್ತದೆ, ಆ ಬ್ರೈನ್ ಏನಿದೆಯೋ ಅದು ಚುರುಕಾಗ್ತದೆ. ಆ ಚುರುಕಾಗೋದ್ರಿಂದ ಹೇಗೆ ಒಂದು ಕುದುರೆ ಓಡ್ತಾ ಇದೆ, ಒಬ್ರು ಯಾರಾದರೂ ಅದಕ್ಕೆ ಹೊಡೆದ್ರೆ ಇನ್ನೂ ಜೋರಾಗಿ ಓಡ್ತದೆ. ಅದೇ ರೀತಿ ಈ ಬ್ರೈನು ಕೂಡ ಏನಾಗ್ತದೆ, ಜಂಗ್ ಹಿಡಿತದೆ. ಅದಕ್ಕೇನಾದರೂ ಉಪಯೋಗ ಮಾಡಲಿಲ್ಲ ಅಂದರೆ ಹೇಗೆ ತುಕ್ಕು ಹಿಡಿತದಲ್ಲ, ಆ ರೀತಿ ತುಕ್ಕು ಹಿಡಿಯೋದಕ್ಕೆ ನೀವೇನು ಮಾಡಬೇಕು, ಸ್ವಲ್ಪ ನಿಧಾನವಾಗಿ ಹೀಗೆ ನಾವು ಕಿವಿಯನ್ನು ಎಳೆದ್ರೆ ಅದೇನಾಗ್ತದೆ, ಚುರುಕಾಗ್ತದೆ. ಮಕ್ಕಳ ಮೆಮೊರಿ ಪವರು ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಏನು ಹೆಸರು ಕೊಟ್ಟರು ಅವರು, ಸೂಪರ್ ಬ್ರೈನ್ ಯೋಗ. ಏನು ಹೆಸರು ಕೊಟ್ಟರು, ಸೂಪರ್ ಬ್ರೈನ್ ಯೋಗ ಅಂಥೇಳಿ ನೀವು ನೋಡಿ ಸರ್ಚ್ ಮಾಡಿ. ನಿಮ್ಗೆ ಎಲ್ಲರ ಕೈಯಲ್ಲಿ ಈಗ ಮೊಬೈಲ್ ಇದ್ದಾವೆ, ಸ್ವಾಮಿಗಳು ಸುಳ್ಳು ಹೇಳ್ತಿದ್ದಾರೋ ಕರೆ ಹೇಳ್ತಿದ್ದಾರೋ ಅದ್ರ ಬಗ್ಗೆ ನೀವು ವಿಚಾರ ಮಾಡ್ಬೋದು. ಹಾಗಾಗಿ ಎಲ್ಲರೂ ಕೂಡ ಏನು ಮಾಡಬೇಕು, ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನಿದೆ ನೋಡಿ ಅವೆಲ್ಲವೂ ಕೂಡ ನಾವು ಅನ್ಬೋದು, ಅಯ್ಯೋ ಹಳೆ ಪರಂಪರೆ ಇದೆ, ಹಳೆ ಸಂಸ್ಕೃತಿಗಳಿದೆ, ಅವುಗಳನ್ನು ನಾವು ತೊಗೊಂಡ್ರೆ ಬೇರೆಯವರು ನಮಗೆ ಅಜ್ಞಾನಿಗಳಂತಾರೆ, ಅವಿವೇಕರಂತಾರೆ ಅಂತ ನಾವು ಅನ್ಬೋದು. ಆದರೆ ನಮ್ಮ ಪೂರ್ವಜರು ಏನೇನು ಮಾಡಿದ್ದಾರೆ, ಸಂಸ್ಕಾರಗಳು, ಸಂಸ್ಕೃತಿಗಳು ಅವೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿದ್ದಾವೆ. ಅವು ಯಾವುದೂ ಕೂಡ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಖಂಡನೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಪೂಜ್ಯ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗಡೆಜಿಯವರಾಗಲಿ ಮತ್ತು ಅವರು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರಾಗಲಿ ಆ ಹಳೆ ಪರಂಪರೆಗಳನ್ನೆಲ್ಲ ಯಾವುದೂ ಕೂಡ ಮಿಸ್ ಆಗಬಾರ್ದು, ಅವುಗಳೆಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡಿಬೇಕಂತ ಹೇಳಿ ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಿದ್ದಾರೆ. ಮತ್ತು ಈ ವಿಷಯದಲ್ಲಿ ನಾವು ಅಮ್ಮನವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಏಕೆಂದರೆ ನಾವು ಯಾವಾಗೂ ಕೂಡ ಬಂದಾಗ ಮಾತೃವತ್ಸಲೆ, ಅವ್ರು ಎಷ್ಟೇ ಬಿಜಿ ಇರಲಿ, ಮಸ್ತಕಾಭಿಷೇಕದಾಗೂ ನಾವು ಬಂದಾಗ ಎಷ್ಟು ಸಾವಿರಾರು ಮುನಿಗಳು, ತ್ಯಾಗಿಗಳು, ಅತಿಥಿಗಳಿದ್ರೂ ಕೂಡ ಅವರು ಒಬ್ಬರು ಗುರುಗಳಿಗೆ ಯಾವ ರೀತಿ ಭಕ್ತಿ ಮಾಡಬೇಕು, ಸೇವೆ ಮಾಡಬೇಕು, ಶ್ರದ್ಧೆಯಿಂದ ಅದನ್ನೇನಾದರೂ ನಾವು ಕಲಿಬೇಕಾಗಿತ್ತಂದ್ರೆ ಪೂಜೆ ಅಮ್ಮನವರಿಂದ ನಾವು ಆ ಭಕ್ತಿ, ಪೂಜೆ, ಶ್ರದ್ಧೆ, ಗುರುಗಳ ಸೇವೆ, ಯಾರೇ ಒಬ್ಬರು ಅತಿಥಿಗಳು ಬರಲಿ ಅವ್ರ ಸೇವೆ ಮಾಡಬೇಕಂದ್ರೆ ಅದನ್ನು ನಾವು ಅವರಿಂದ ಕಲಿಬೇಕಾಗ್ತದೆ. ಯಾಕಂದರೆ ಎಷ್ಟೇ ನಾವು ಮೇಲೆ ಬೆಳೀತಾ 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 ಹೋದರೆ, ಯಾಕಂದರೆ ಒಬ್ಬ ವ್ಯಕ್ತಿಗೆ ಏನಾದರೂ ಸ್ವಲ್ಪ ದುಡ್ಡು ಹಣಕಾಸು ಬಂದರೆ ಏನಾಗ್ತದೆ, ಕಷ್ಟ, ಅವನು ಹಿಡಿಯೋಕ್ಕಾಗಲ್ಲ. ಆದ್ರೂ ಕೂಡ ಪೂಜ್ಯರಲ್ಲಿ, ಅವರಲ್ಲಿ ಮತ್ತು ಅಮ್ಮನವರಲ್ಲಿ ಯಾವುದೇ ರೀತಿ ಯಾವರೇ ಒಬ್ಬರು ಸಣ್ಣ ವ್ಯಕ್ತಿಯಾಗಿರಲಿ, ಶ್ರೀಮಂತನಾಗಲಿ, ಬಡವನಾಗಲಿ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರನ್ನೆಲ್ಲ ಚೆನ್ನಾಗಿರಬೇಕು. ಯಾರೇ ಆಗಿರಲಿ ಅವರೆಲ್ಲರಿಗೂ ಕೂಡ ಒಳ್ಳೆಯ ಭಾವನೆಯಿಂದ, ಒಳ್ಳೆಯ ಮನಸ್ಸಿನಿಂದ ಕೆಲಸ ಕಾರ್ಯಗಳು ಮಾಡ್ತಾರೆ. ಅಂತಹ ಪೂಜ್ಯರಿಗೆ ಮತ್ತು ಅವರ ಮನೆತನಕ್ಕೆ ಎಲ್ಲವೂ ಆ ಭಗವಾನ್ ಬಾಹುಬಲಿ ಸ್ವಾಮಿ, ಮಂಜುನಾಥ ಸ್ವಾಮಿ ಮತ್ತು ಈ ಎಲ್ಲ ಜಿನಶಾಸನ ದೇವತೆಗಳು ಯಾವಾಗಲೂ ಸುಖ, ಶಾಂತಿ, ಸಮೃದ್ಧಿಯನ್ನು ನೀಡಲಿ. ಮತ್ತು ಈ ಭಜನಾ ಕಾರ್ಯಕ್ರಮ ಏನು ನಿರಂತರವಾಗಿ ತರಬೇತಿ ಮೂಲಕ ನಡೀತಾ ಇದೆ, ಈ ಭಜನಾ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಹಳ್ಳಿಗೆ, ಊರಿಗೆ, ಗ್ರಾಮಗಳಿಗೆಲ್ಲ ಹೋಗಿ ತಮ್ಮ ಆ ಭಜನೆಗಳ ಮೂಲಕ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಂತ ಈ ಸಂದರ್ಭದಲ್ಲಿ ಹೇಳ್ತಾ ಓಂ ನಮಃ ಸಿದ್ದೇಭ್ಯ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.